ಮಂಗಳೂರಿನ ಫರ್ಲಿನಲ್ಲಿರುವ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಯಾದ ಜೋಯಾಲುಕಾಸ್ ಆಭರಣ ಮಳಿಗೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಯೂನಿವರ್ಸಿಟಿ ಕಾಲೇಜಿನ ವಾಣಿಜ್ಯ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಯತೀಶ್ ಕುಮಾರ್ ಮತ್ತು ಕಾಸ್ಟ್ರೀಟ್ ಪ್ರಥಮ ದರ್ಜೆ ಕಾಲೇಜಿನ ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನದ ಮುಖ್ಯಸ್ಥೆ ಡಾಕ್ಟರ್ ಶೈಲಜಾ ರಾಣಿ ಬಿ, ಬ್ಯಾರಿಸ್ ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲೆ ಗೀತಾ ಜೆನಿಫರ್ ಲೋಬೋ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಯತೀಶ್ ಕುಮಾರ್, 1ನೇ ತರಗತಿಯಿಂದ 10ನೇ ತರಗತಿ ಎಂಬುದು ಒಂದು ಪ್ರಯಾಣವಿದ್ದಂತೆ. ಇದು ಇಲ್ಲಿಯೇ ಕೊನೆಗೊಳ್ಳುವುದಲ್ಲ. 10ನೇ ತರಗತಿ ಪ್ರಮಾಣ ಪತ್ರವು ಜಗತ್ತಿಗೆ ನಮ್ಮನ್ನ ತೋರಿಸುತ್ತದೆ. 10ನೇ ತರಗತಿ ಫಲಿತಾಂಶವು ಮುಂದಿನ ವೃತ್ತಿ ಜೀವನಕ್ಕೆ ಪ್ರೇರಣೆಯಾಗುತ್ತದೆ ಎಂದು ಹೇಳಿದ್ರು. Give a big round of applause to all of you here. And also, the congratulations goes to the teacher as well as the school. The 10th standard, we call it as, when you complete, it's called as SLC, Secondary School Leaving Certificate. So we have, the certificate shows, you're showing to the world that you have completed SLC one stage of your life. ಅನಂತರ ಬ್ಯಾರಿಸ್ ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲೆ ಗೀತಾ ಜೆನಿಫರ್ ಲೋಬೋ ಅವರು ಮಾತನಾಡಿ, ಪ್ರತಿಯೊಂದು ಶಾಲೆಯು ಉತ್ತಮ ಫಲಿತಾಂಶ ಗಳಿಸಲು ತನ್ನ ಉತ್ತಮ ಪ್ರಯತ್ನವನ್ನ ಮಾಡುತ್ತದೆ. ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಕಠಿಣ ಶ್ರಮ ವಹಿಸಿಕೊಂಡ್ರೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಮಿಂಚಲು ಸಾಧ್ಯ. ಒಂದು ಕಟ್ಟಡ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಅದರ ತಳಪಾಯವು ಗಟ್ಟಿಯಾಗಿರಬೇಕು. 10ನೇ ತರಗತಿ ಎಂಬುದು ಒಂದು ತಳಪಾಯವಿದ್ದಂತೆ. ಮುಂದಿನ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ಹೊಳಪನ್ನ ನೀಡುವಲ್ಲಿ ಯಶಸ್ವಿಯಾಗುತ್ತದೆ ಎಂದರು. has helped you achieve what you are today. Each school did their best, and today we see you shining. The harder you worked, the greater the achievement, and today you all are happy. And you? What? No? Yes or no? Yes. Don't stop here. Okay, in school, like every structure, when you build a building, we need strong foundation, and it has to withstand all the seasons and all the situations. Likewise, your school, being a HM of a school, I tell you, all of us, all the school, irrespective of any name, have given you this foundation, strong foundation. ಕಾರ್ಯಕ್ರಮದಲ್ಲಿ ಸರೋಜಿನಿ ಮಧುಸೂದನ್ ಕುಶೆ, ಸೈಂಟ್ ಪ್ಯೂರೋಸ್, ಸೈಂಟ್ ಆನ್ಸ್, ಕೆನರಾ ಹೈಸ್ಕೂಲ್, ಮಿಲಾಗ್ರಿಸ್ ಹೈಸ್ಕೂಲ್, ನಾರಾಯಣಗುರು ಹೈಸ್ಕೂಲ್, ಕೆನರಾ ಹೈಸ್ಕೂಲ್, ಬ್ಯಾರಿಸ್ ಆಂಗ್ಲ ಮಾಧ್ಯಮ ಹೈಸ್ಕೂಲ್ ಒಟ್ಟು 27 ವಿದ್ಯಾರ್ಥಿಗಳಿಗೆ ಪದಕ, ಪ್ರಮಾಣ ಪತ್ರ ಮತ್ತು ಸ್ಮರಣಿಕೆಗಳನ್ನು ವಿತರಿಸಿ ಪುರಸ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೋಯಾಲುಕಾಸ್ ಸಂಸ್ಥೆಯ ಮ್ಯಾನೇಜರ್ ಹರೀಶ್ ಕುಮಾರ್, ಸಹಾಯಕ ವ್ಯವಸ್ಥಾಪಕ ವೀರೇಂದ್ರ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.